ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ನ್ಯೂಸ್ ಅಂಡ್ ವ್ಯೂಸ್ಗೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಪಿಕಾಡ್. ಈ ದಿವಸದ ಪ್ರಮುಖ ಬೆಳವಣಿಗೆಗಳು ಜೊತೆಗೆ ನಿನ್ನೆಯ ಪ್ರಮುಖ ಸುದ್ದಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡುವಂಥ, ಅವಲೋಕನ ಮಾಡುವಂಥ ಕಾರ್ಯಕ್ರಮ ಇದು. ನಾನು ಮೊದಲಾಗಿ ಜಿಲ್ಲೆಗೆ ಸಂಬಂಧಪಟ್ಟ ಪ್ರಥಮ ಸುದ್ದಿ, ನಾಳೆಯಿಂದ ಎಲ್ಲ ಅಂಗಡಿ ಶಾಪ್ಗಳನ್ನು ತೆರೆಯಲಿಕ್ಕೆ ಸರ್ಕಾರ ಅನುಮತಿ ನೀಡುತ್ತಾ ಇದೆ ಅನ್ನೋ ವಿಚಾರ ಈಗಾಗಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಅಧಿಕೃತ ಆದೇಶ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಅಥವಾ ಸಂಜೆ ಒಳಗೆ ಬರಲಿಕ್ಕಿದೆ. ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಮೂರನೇ ಅಲೆ ಅಕ್ಟೋಬರ್ನಲ್ಲಿ ವ್ಯಾಪಕವಾಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು IIT ಕಾನ್ಪುರದ ಅಧ್ಯಯನ ವರದಿ ಹೇಳ್ತಾ ಉಂಟು. ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಕೋವಿಡ್ ಪರೀಕ್ಷೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿತ್ತು. ಅಧಿಕಾರಿಗಳ ನಿರ್ಲಕ್ಷ್ಯ ಬಹಿರಂಗವಾದ ಬಗ್ಗೆ 2024 ಸಂಸತ್ ಚುನಾವಣೆ, ಬಿಜೆಪಿ ವಿರೋಧಿ ಮೈತ್ರಿಕೂಟಕ್ಕೆ ವೇದಿಕೆ ಸಜ್ಜು. ಇಂದು ಪವಾರ್ ನೇತೃತ್ವದಲ್ಲಿ 15 ಪಕ್ಷಗಳ ಮುಖಂಡರ ಜೊತೆಗೆ ಮಹಾಸಭೆ. 24 ಪಾರ್ಲಿಮೆಂಟ್ ಚುನಾವಣೆಗೆ, ಮಹಾಚುನಾವಣೆಗೆ ಪವಾರ್ ನೇತೃತ್ವದಲ್ಲಿ ತೃತೀಯ ರಂಗ ಮತ್ತೆ ಕಟ್ಟುವ ಒಂದು ಕೆಲಸಕ್ಕೆ ಪವಾರ್ ಕೈ ಹಾಕಿದ್ದಾರೆ. ಅತ್ತ ಕಡೆ ದೀದಿ ಕೂಡ ಬೇರೆದಾದಂಥ ಒಂದು ಸ್ಟ್ರಾಟಜಿಯಲ್ಲಿದ್ದಾರೆ. ಅವೆಲ್ಲ ಮಾತಾಡೋಣ. ಕೃಷಿ ಕೋರ್ಸ್, ಕೃಷಿ ಪದವಿ, ರೈತರ ಮಕ್ಕಳಿಗೆ 50% ಮೀಸಲು. ರಾಜ್ಯದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ದಾರೆ. ಕೃಷಿಗೆ ಸಂಬಂಧಪಟ್ಟಂಥ ಕೋರ್ಸುಗಳು ಯಾವ್ಯಾವ ವಿಶ್ವವಿದ್ಯಾನಿಲಯಗಳಿದ್ದಾವೆ, ಜೊತೆಗೆ ಕೃಷಿ ವಿಶ್ವವಿದ್ಯಾನಿಲಯಗಳೇ ನಮ್ಮಲ್ಲಿ ಅನೇಕ ಇದ್ದಾವೆ, ಅವುಗಳಲ್ಲೆಲ್ಲ ರೈತರ ಮಕ್ಕಳಿಗೆ 50% ಮೀಸಲು ಅಂತ ಹೇಳಿದ್ದಾರೆ. ನಾನೀಗ ಮೊದಲ ಸುದ್ದಿಯತ್ತ ಬರ್ತಾ ಇದ್ದೇನೆ. ಒಂದು ಮಟ್ಟಕ್ಕೆ ಜನ ಉಸಿರಾಡುವಂತಾಗಿದೆ. ನಿನ್ನೆಯಿಂದ ಜನ ಉಸಿರಾಡುವಂತಾಗಿದೆ. ಅನ್ಲಾಕ್ ಪ್ರೊಸೀಜರ್ ನಿಧಾನಕ್ಕೆ ಓಪನ್ ಅಪ್ ಆಗ್ತಾ ಉಂಟು. ನಿನ್ನೆ ದಿವಸ ಅಂಗಡಿ ಮತ್ತು ಇತರ ವ್ಯಾಪಾರಗಳನ್ನು ಓಪನ್ ಅಪ್ ಮಾಡಬಹುದು ಅಂತ ನಿರ್ಧಾರ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲೇ ನಾವು ನಿನ್ನೆ ದಿವಸ ನೋಡಿದಾಗಲೇ ಮಂಗಳೂರು ಇರ್ಬೋದು, ಉಡುಪಿ ಇರ್ಬೋದು, ಅಥವಾ ಇತರ ಕಡೆ ಪೇಟೆ ಪಟ್ಟಣಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಪೇಟೆಗೆ ಬರುವುದು ಅಥವಾ ವ್ಯಾಪಾರ ವಹಿವಾಟಿನ ಒಂದು ಉತ್ಸಾಹ ಕಂಡು ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಸುಮಾರು ಆಲ್ಮೋಸ್ಟ್ ಒಂದು ತಿಂಗಳಂತ ಹೇಳ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೇ. ಯಾವಾಗ ನೈಟ್ ಕರ್ಫ್ಯೂ ಆರಂಭವಾಗಿತ್ತು ಅವತ್ತಿನ ನಂತರವೇ ಜನ ಒಂದು ರೀತಿಯ ಮಾನಸಿಕವಾಗಿ ಕುಸಿದು ಹೋಗಿದ್ದರು. ಮುಂದೇನಾಗುತ್ತೆ ಅನ್ನುವಂಥ ಒಂದು ಭಯ, ಆತಂಕ. ಸ್ವಾಭಾವಿಕವಾಗಿ ಮತ್ತೆ ಲಾಕ್ಡೌನ್ ಘೋಷಣೆ ಆಯಿತು. ಅಧಿಕೃತವಾಗಿ ಲಾಕ್ಡೌನ್ ಅಂತ ಸರ್ಕಾರ ಘೋಷಣೆ ಮಾಡಿರಲಿಲ್ಲ. ಅಲ್ಲೂ ಕೂಡ ಸರ್ಕಾರದ ಒಂದು ಸಣ್ಣ ಆಟ ಇದೆ. ಈ ಲಾಕ್ಡೌನ್ ಅಂತ ಘೋಷಣೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಕಾಯ್ದೆ ನಿರೂಪಣೆ ಪ್ರಕಾರ ಸಾಕಷ್ಟು ಜನರಿಗೆ ಮತ್ತು ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಕೂಡ ಒಂದಷ್ಟು ಪರಿಹಾರಗಳನ್ನು ಕೊಡಬೇಕಾಗತ್ತೆ. ಅದಕ್ಕಾಗಿ ಲಾಕ್ಡೌನ್ ಅನ್ನುವಂಥ ಪದವನ್ನು ಬಳಸದೆ ಕಠಿಣ ನಿರ್ಬಂಧ ಅನ್ನುವಂಥ ಪದವನ್ನು ಬಳಸಿಕೊಂಡು ಇಡೀ ವ್ಯವಸ್ಥೆಯನ್ನು ಮುಚ್ಚಲಾಗಿತ್ತು. ಮಾಡಿದ್ದು ಮಾತ್ರ ಲಾಕ್ಡೌನೇ, ಬಳಕೆ ಮಾಡಿದ ಪದ ಮಾತ್ರ ಕಠಿಣ ನಿರ್ಬಂಧ. ನಿನ್ನೆಯಿಂದ ತಕ್ಕ ಮಟ್ಟಿಗೆ ತೆರೆದುಕೊಂಡಿದೆ. ಜನಸಂಚಾರ, ಓಡಾಟ ಆರಂಭವಾಗಿದೆ. ಅಂಗಡಿ ಮುಗ್ಗಟ್ಟುಗಳು ತೆರೆದುಕೊಂಡಿದೆ. ನಿನ್ನೆ ದಿವಸದಿಂದಲೇ ಮತ್ತೆ ವ್ಯಾಪಾರಿಗಳ ಕಡೆಯಿಂದ ಆಗ್ರಹ ಬಂದಿತ್ತು. ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಕೂಡ ತೆರೆಯಲಿಕ್ಕೆ ಅನುಮತಿ ಕೊಡಬೇಕು ಅಂತ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈಗಾಗಲೇ ಹೇಳಿದ್ದಾರೆ. ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಅಂದರೆ ಮಧ್ಯಾಹ್ನ 2 ಗಂಟೆ ತನಕ ಅದನ್ನು ಓಪನ್ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ವಿಶೇಷವಾದಂಥ ಅನುಮತಿ ಕೊಟ್ಟಿದೆ. ಈ ಬಗ್ಗೆ ಸಂಬಂಧಪಟ್ಟಂಥ ಅಧಿಕೃತ ಆದೇಶ ನಾವು ಮಧ್ಯಾಹ್ನ ನಂತರ ಹೊರಡಿಸಲಿಕ್ಕಿದ್ದೇವೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಂದ ಆದೇಶ ಹೊರಬೀಳಲಿಕ್ಕೆ ಇದೆ. ನಾವು ಜನತೆ ಪರವಾಗಿ ಪಾರ್ಲಿಮೆಂಟ್ ಮೆಂಬರ್, ನಮ್ಮ ಬಿಜೆಪಿ ರಾಜ್ಯ ಅಧ್ಯಕ್ಷರು, ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಓಪನ್ ಮಾಡಲಿಕ್ಕೆ, ಅಂದರೆ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಮಾಡಲಿಕ್ಕೆ ಸರ್ಕಾರ
ಏನು ಅನುಮತಿ ನೀಡಿದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಅವರು ಹೇಳಿದ್ದಾರೆ. ಎಸ್, ಅಧಿಕೃತವಾದಂಥ ಆದೇಶ ಇನ್ನಷ್ಟೇ ಕೈ ಸೇರಬೇಕು. ಆದರೆ ಅಧಿಕೃತ ಆದೇಶ ಕೈ ಸೇರದಿದ್ದರೂ ಕೂಡ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ನಂತರ ಎಸ್, ಸರ್ಕಾರದ ಪರವಾಗಿ ಹೇಳಿರ್ತಾರೆ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳಿರ್ತಾರೆ. ಆದೇಶ ಮಾತ್ರ ಕೈ ಸೇರೋದು ಸ್ವಲ್ಪ ಅಥವಾ ಬಹಿರಂಗವಾಗುವುದು ಸ್ವಲ್ಪ ತಡವಾಗಬಹುದು. ಆದರೆ ಸಚಿವರುಗಳೇ ಹೇಳಿರುವುದರಿಂದ ಈ ಒಂದು ಆದೇಶಕ್ಕೆ ಮತ್ತು ನಿರ್ಣಯಕ್ಕೆ ಭಾರಿ ಮಹತ್ವ ಇರುತ್ತೆ. ಯಾಕಂದರೆ ಅದು ಸರ್ಕಾರದ ಪರವಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿರುವಂಥ ಅಭಿಪ್ರಾಯ. ಎಸ್, ಜನ ಮನೆಯಲ್ಲಿ ಕೂತು ಸುಸ್ತಾಗಿ ಹೋಗಿದ್ದಾರೆ ಫಿಸಿಕಲಿ ಆ್ಯಂಡ್ ಮೆಂಟಲಿ ಬೋತ್, ಎರಡೂ ರೀತಿಯಲ್ಲಿ ಕೂಡ. ಒಂದು ಕಡೆ ಮನೆಯಲ್ಲಿ ಕೂತು ಏನು ಮಾಡೋದು, ವಿದ್ಯಾರ್ಥಿಗಳು, ಮಹಿಳೆಯರು, ಗೃಹಿಣಿಯರು, ಯುವಕರು, ಎಲ್ಲ ವಯೋಮಾನದವರು ಕೂಡ ದಿನಪೂರ್ತಿ ಮನೆಯಲ್ಲೇ ಕೂತ್ಕೊಂಡು ಅದೊಂಥರ ಮೆಸ್ಸಪ್ ಆಗುವಂಥ ಒಂದು ಸನ್ನಿವೇಶ, ಒಂಥರ ಖಿನ್ನತೆ, ಒಂಥರ ಒತ್ತಡ, ಒಂಥರ ಸ್ಟ್ರೆಸ್ ಅಂತ ನಾವು ಏನು ಹೇಳುತ್ತೇವೆ, ಅಂಥ ಒಂದು ಸ್ಟ್ರೆಸ್ಗೆ ಒಳಗಾಗಿದ್ದರು ಕೂಡ. ಯಾರ ಹತ್ರ ಕೂಡ ಸುಖ ಕಷ್ಟವನ್ನು ಹೇಳಿಕೊಳ್ಳುವಂಥ ಪರಿಸ್ಥಿತಿ ಇರಲಿಲ್ಲ. ಕೊರೋನಾದ ಬಗ್ಗೆ ನಮ್ಮ ಮಾಧ್ಯಮಗಳು ಬಿತ್ತಿದಂಥ ಆತಂಕ ಆ ಮಟ್ಟದಲ್ಲೇ, ನಮ್ಮ ಟಿವಿ ಮಾಧ್ಯಮಗಳು ಬಿತ್ತಿದಂಥ ಆತಂಕ ಆ ಮಟ್ಟದಲ್ಲಿ ಜನರು ಪರಿತಪಿಸುವಂತೆ ಮಾಡಿತ್ತು. ಸೊ ಹಾಗಾಗಿ ಒಂದು ಕಡೆ ಮನೆಯಲ್ಲಿ ಕೂತರೂ ಆತಂಕ, ಒಂದು ಕಡೆ ಪೇಟೆಗೆ ಬಂದರೂ ಕೂಡ ಆತಂಕ. ಇಂಥ ಸನ್ನಿವೇಶ, ಇಂಥ ಪರಿಸ್ಥಿತಿ ಇತ್ತು. ಈಗ ತಕ್ಕ ಮಟ್ಟಿಗೆ ತೆರೆದುಕೊಳ್ತಾ ಇದೆ. ತೆರೆದುಕೊಳ್ತಾ ಇರುವ ಸಂದರ್ಭದಲ್ಲೇ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾದ ಅಗತ್ಯತೆ ಇದೆ. ನಾವು ಎಲ್ಲವೂ ತೆರೆದುಕೊಂಡಿದೆ ಅನ್ನೋ ಕಾರಣಕ್ಕೆ ಕೊರೋನಾ ವೈರಸ್ ಏನೋ ಅದನ್ನು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಮತ್ತು ಆ ಕಾರಣಕ್ಕಾಗಿ ನಾವು ಗುಂಪು ಅಥವಾ ಜನಜಂಗುಳಿ ಇರುವಲ್ಲೇ ಒಂದಷ್ಟು ಅಂತರವನ್ನು ಕಾಯ್ದುಕೊಳ್ಳೋದು, ಭಾರಿ ಕಾನ್ಷಿಯಸ್ ಆಗಿ, ಪ್ರಜ್ಞಾಪೂರ್ವಕವಾಗಿ. ಯಾವುದೇ ಪೇಟೆ ಅಥವಾ ಮಾರ್ಕೆಟ್ಗಳಿಗೆ ಹೋದಾಗ ಯಾರು ಕೂಡ ಏನೋ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದನ್ನು ವಿಷಯವನ್ನು ಮರೆತೇ ಬಿಡ್ತಾರೆ, ಫಿಸಿಕಲಿ ಮರೆತು ಬಿಡ್ತಾರೆ. ನಾನು ಹೇಳಿದಂಥ, ನಾನು ಆರ್ಡರ್ ಮಾಡಿದಂಥ ಸಾಮಾನುಗಳು ಸಿಕ್ಕಿದರೆ ಸಾಕು, ಅದರ ರೇಟ್ ಕೂಡ ಎಷ್ಟು ಅಂತ ಕೇಳದೆ ಜನ ಓಡಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ಲೆಕ್ಕ ಪ್ರಕಾರ ವ್ಯಾಪಾರಸ್ಥರುಗಳ ವಲಯದಿಂದಲೇ ಬಂದಂಥ ಅಭಿಪ್ರಾಯ ಏನೋ, ದಿನಸಿ ದವಸ ಧಾನ್ಯಗಳ ಅಂಗಡಿಯವರು ಈ ಲಾಕ್ಡೌನ್ ಅವಧಿಯಲ್ಲಿ ತೆರೆದು ವ್ಯಾಪಾರ ಮಾಡಿದ್ದರೋ ಅವರು ದಿನಪೂರ್ತಿ ತೆರೆದರೆ ಅವರಿಗೆ ಎಷ್ಟು ವ್ಯಾಪಾರ ಆಗುತ್ತೆ, ಅದಕ್ಕಿಂತಲೂ ಸ್ವಲ್ಪ ಮಟ್ಟಿಗೆ ಜಾಸ್ತಿಯೇ ವ್ಯವಹಾರ ಆಗಿದೆ ಅಂತೆ. ಯಾಕಂತ ಹೇಳಿದ್ರೆ ಜಂಗುಳಿಯಲ್ಲಿ ಜನ ಬಂದು ಸೇರ್ತಾರೆ. 11 ಗಂಟೆ 10 ಗಂಟೆಗೆ ತಿರ್ಗಾ ಹೋಗ್ಬೇಕು, 9 ಗಂಟೆ, ಕೆಲವು ಕಡೆ 9 ಗಂಟೆಗೆ ನಾವು ತಿರ್ಗಾ ಮನೆ ಸೇರಬೇಕು. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡ್ತಾರೆ, ಚೀಟಿ ಕೊಡ್ತಾರೆ, ಸಾಮಾನುಗಳನ್ನು ಚೀಲಕ್ಕೆ ತುಂಬಿಸ್ಕೊಳ್ತಾರೆ. ಎಷ್ಟು ರೇಟ್ ಅಂತ ಕೂಡ ಕೇಳೋದಿಲ್ಲ, ಅದರಲ್ಲಿ ರೇಟ್ನಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಕೂಡ ಕೇಳೋದಿಲ್ಲ. ಸೊ ಇಂತಹ ಕಾರಣದಿಂದಾಗಿ ವಾಸ್ತವದಲ್ಲಿ ಆ ಎಲ್ಲ ಕಡೆ ನಡೆದದ್ದೇ. ಜನ ಅಂಗಡಿಯವರು ಬರೆದುಕೊಟ್ಟ ರೇಟನ್ನು ಕೊಟ್ಟು ಹೋಗ್ತಾ ಇದ್ರು. ಅಂಥ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಜನರ ಕೈಯಲ್ಲಿ ದುಡ್ಡು ಇಲ್ಲದಿದ್ದರೂ, ಮಾಡಲಿಕ್ಕೆ ಕೆಲಸ ಇಲ್ಲದಿದ್ದರೂ, ಉದ್ಯೋಗ ಇಲ್ಲದಿದ್ದರೂ ಕೂಡ. ಇದು ಒಂದು ವಿಚಾರ. ಇವತ್ತಿನಿಂದ ಓಪನ್ ಅಪ್ ಆಗ್ತಾ ಉಂಟು, ಜನ ಕೂಡ ಓಪನ್ ಅಪ್ ಆಗ್ತಾ ಇದ್ದಾರೆ. ಒಂದು ಕಡೆ ಟ್ಯಾಕ್ಸಿಗಳು, ಆಟೋಗಳು ಕೂಡ ರಸ್ತೆಗೆ ಇಳಿದಿವೆ. ಒಂದಷ್ಟು ವ್ಯಾಪಾರಿ ಮಳಿಗೆಗಳಿಗೆ ತೆರೆಯಲಿಕ್ಕೆ ಅನುಮತಿ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಅವರ ಪ್ರಸ್ತಾಪ ಇತ್ತು, ಬೇಡಿಕೆ ಇತ್ತು, ಮನವಿ ಇತ್ತು. ಅವೆಲ್ಲವನ್ನು ಜಿಲ್ಲಾಡಳಿತದ ಮೂಲಕ, MLAಗಳ ಮೂಲಕ ಅಥವಾ ಪಾರ್ಲಿಮೆಂಟ್ ಮೆಂಬರ್ ಮೂಲಕ ಸರ್ಕಾರಕ್ಕೆ ರವಾನಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ನಿರ್ಧಾರಕ್ಕೆ ಬಂದಿದೆ. ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಮಧ್ಯಾಹ್ನ 2 ಗಂಟೆ ತನಕ ಕೂಡ ಪೂರ್ಣ ತೆರೆದುಕೊಳ್ಳಬಹುದು ಅಂತ. ಒಂದು ಮಟ್ಟಿಗೆ ಇಷ್ಟರ ತನಕ ಮುಚ್ಚಿ ಹೋಗಿದ್ದ ಬಟ್ಟೆ ಅಂಗಡಿಗಳು, ನೀವು ಬೇರೆ ಬೇರೆ ವಲಯದ ವ್ಯಾಪಾರಿಗಳ ಸಮಸ್ಯೆನೇ ಬೇರೆ, ಜನಸಾಮಾನ್ಯರ ಸಮಸ್ಯೆಗಳು ಬೇರೆ, ಜೊತೆಗೆ ಸರ್ವಿಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನರ ಸಮಸ್ಯೆ ಅದು ಇನ್ನೂ ಕೂಡ ಕಷ್ಟದ್ದೇ. ಸೊ ಎಲ್ಲರಿಗೂ ಕಷ್ಟ. ಒಟ್ಟು ಲಾಕ್ಡೌನ್ ಅಂತ ಹೇಳಿದ ತಕ್ಷಣ ಕೊರೋನಾ ಏನು ಓಡಿ ಹೋಗಿಲ್ಲ. ನಾನು ಲಾಕ್ಡೌನ್ಗಿಂತ ಮೊದಲು ಕೂಡ ಈ ವಿಚಾರವನ್ನು ಹೇಳ್ತಾ ಇದ್ದೆ. ಲಾಕ್ಡೌನ್ ಅದೇ ಅಂತಿಮ ಪರಿಹಾರ ಅಲ್ಲ ಅಂತ. ಲಾಕ್ಡೌನ್ ಅದು ಅಂತಿಮ ಪರಿಹಾರ ಅಲ್ಲ ಅಂತ. ನಾವೀಗ ಲಾಕ್ಡೌನ್ ಹೆಸರಿನ ಕಠಿಣ ನಿರ್ಬಂಧದ ಅವಧಿಯನ್ನೇ, 1 ತಿಂಗಳ ಅವಧಿಯನ್ನೇ ನೋಡಿ. ಆ ಅವಧಿಯಲ್ಲಿ ಅದು ಎಷ್ಟರ ಮಟ್ಟಿಗೆ ಕೊರೋನಾ ಚೈನ್ ಬ್ರೇಕ್ ಆಗಿತ್ತೋ ದೇವರೇ ಬಲ್ಲ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 9 ಅಥವಾ ಕೆಲವು ಕಡೆ 10 ಗಂಟೆ ತನಕ ಜನ ಬೀದಿಯಲ್ಲಿ ಓಡಾಡ್ಬೋದಿತ್ತು, ಮಾರ್ಕೆಟ್ಗೆ ಹೋಗ್ಬೋದಾಗಿತ್ತು, ದಿನಸಿ ವ್ಯಾಪಾರ, ತರಕಾರಿ ವ್ಯಾಪಾರ, ಮೀನು ವ್ಯಾಪಾರ, ಕೋಳಿ ವ್ಯಾಪಾರ ಎಲ್ಲ ನಡೆಯಬಹುದಾಗಿತ್ತು.
ಜನ ಯಥಾ ಪ್ರಕಾರ ಬಂದು ಓಡಾಡಿ ನೂಕು ನುಗ್ಗಲಿನಲ್ಲಿ ಫಿಸಿಕಲಿ ನೂಕು ನುಗ್ಗಲಿನಲ್ಲಿ ಬಂದು ಹೋಗ್ತಾ ಇದ್ರು. ಸೊ ಅವಾಗ ಎಲ್ಲಿ ಚೈನ್ ಬ್ರೇಕ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ? ಸೊ ತೀರಾ ಅನ್ಸೈಂಟಿಫಿಕಲ್ ಆದ ಯಾವ ಏನು ವೈಜ್ಞಾನಿಕ ತಳಹದಿಯೂ ಇಲ್ಲದಂಥ ಒಂದು ಲಾಕ್ಡೌನ್ ಅದು. ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಡೆಡ್ಲಿ ವೇಸ್ಟ್. ಇಲ್ಲವಾಗಿದ್ದರೆ ಒಂದು ತಕ್ಕ ಮಟ್ಟಿಗೆ ಕಡಿಮೆ ಆಗಿದೆ. ಸ್ವಾಭಾವಿಕ ಒಂದು ಸಾಂಕ್ರಾಮಿಕ ಅನ್ನೋದು ಅದರ ಕ್ರಮನೆಯಾಗಿ ಒಮ್ಮೆ ಪೀಕ್ಗೆ ಹೋಗುತ್ತೆ, ಮತ್ತೆ ಆ ತಹಬದಿಗೆ ಬರುತ್ತೆ ತನ್ನಿಂದ ತಾನಾಗಿ. ನೀವು ಸುಮ್ಮನೆ ಕೂತ್ಕೊಂಡ್ರು ಕೂಡ ಅಥವಾ ನೀವು ಬೀದಿಯಲ್ಲಿ ಓಡಾಡ್ತಾ ಇದ್ದರೂ ಕೂಡ. ನೀವು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನೋಡಿ, ಇನ್ನೂ ಕೂಡ ದಿನಕ್ಕೆ 500-600 ಪ್ರಕರಣಗಳು ದಾಖಲಾಗ್ತಾ ಉಂಟು. ಹಾಗಿದ್ದರೆ ನಾವು ಲಾಕ್ಡೌನ್ ಮಾಡಿದ್ದಾದರೂ ಏನನ್ನು? ಒಂದು ಕಡೆ ನೂಕುನುಗ್ಗಲು ಲಸಿಕೆಗೆ, ಒಂದು ಕಡೆ ವ್ಯಾಪಾರ ವಹಿವಾಟಿಗಾಗಿ ನೂಕುನುಗ್ಗಲು. ಅಂತಿಮವಾಗಿ ನಾವು ಯಾವ ಜನರ ಹತ್ರ, ಯಾವ ವರ್ಗದ ಜನರ ಹತ್ರ ಕೇಳಿದ್ರು ಕೂಡ ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ಜನ ಓಡಾಡ್ಬೋದು, ವ್ಯಾಪಾರ ಮಾಡ್ಬೋದು. ನಮ್ಮಲ್ಲಿ ಸಾಮಾಜಿಕ ಅಂತರನೂ ಇಲ್ಲ, ಮಾಸ್ಕು ಇಲ್ಲ, ಕೊನೆಗೆ ಸ್ಯಾನಿಟೈಸೇಷನ್ ಕೂಡ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾವು ನಾವಾಗಿ ಕೊರೋನಾವನ್ನು ದೂರ ಮಾಡಿದ್ದಿಲ್ಲ. ಒಂದೇ ಕೊರೋನಾವೇ ತಕ್ಕ ಮಟ್ಟಿಗೆ ಅದರಷ್ಟಕ್ಕೆ ದೂರವಾಗಿರಬೇಕೇ ವಿನಃ ನಮ್ಮ ಪ್ರಯತ್ನ ಮತ್ತು ನಮ್ಮ ಸಿಸ್ಟಮ್, ನಾವು ಮಾಡಿಕೊಂಡ ಸಿಸ್ಟಮ್ ಏನಿದೆ ಲಾಕ್ಡೌನ್ನ ಪ್ರೋಟೋಕಾಲ್, ಅದ್ಯಾವುದು ಕೂಡ ವೈಜ್ಞಾನಿಕ ತಳಹದಿಯದಲ್ಲ. ಸರ್ಕಾರ ಏನು ಹೇಳಿಕೊಳ್ಳುತ್ತೆ, ನಮ್ಮ ಎಕ್ಸ್ಪರ್ಟ್ಗಳು ನೀಡಿದಂಥ ಸಲಹೆಯ ಪ್ರಕಾರ ನಾವು ಮಾಡಿಕೊಂಡಿದ್ದೇವೆ ಅಂತ. ಈ ಎಕ್ಸ್ಪರ್ಟ್ಗಳು ಕೊಟ್ಟಂಥ ಸಲಹೆಗಳು ನಾವು ಕಳೆದ ವರ್ಷನೂ ನೋಡಿದ್ದೇವೆ, ಈ ವರ್ಷನೂ ನೋಡಿದ್ದೇವೆ. ನಮ್ಮ ಶಾಲೆಗಳ ವಿಚಾರವಾಗಿ, ನಮ್ಮ ಪರೀಕ್ಷೆಗಳ ವಿಚಾರವಾಗಿ ಜನಸಾಮಾನ್ಯರು ಆಡಿಕೊಳ್ಳುವಂತಾಗಿದೆ. ಜನಸಾಮಾನ್ಯರು ತೀರ ಲಘುವಾಗಿ ಮಾತನಾಡುವ ಮಟ್ಟದಲ್ಲಿ ಎಕ್ಸ್ಪರ್ಟ್ಗಳ ಅಭಿಪ್ರಾಯಗಳು ಅಥವಾ ಎಕ್ಸ್ಪರ್ಟ್ಗಳು ಕೊಟ್ಟ ಅಭಿಪ್ರಾಯದಂತೆ ನಮ್ಮ ನಿಲುವು, ನಮ್ಮ ನಿರ್ಧಾರ ಅಂತ ಹೇಳಿಕೊಳ್ಳುವ ಸರ್ಕಾರದ ಏನು ಅಭಿಪ್ರಾಯದ ಬಗ್ಗೆ ಜನ ಇವತ್ತು ತೀರ ಲಘುವಾಗಿ ಮಾತನಾಡುವಂತ. ನೀವು ಪರೀಕ್ಷೆ ವಿಚಾರದಲ್ಲೇ ನೋಡಿ, ಸೆಕೆಂಡ್ PUC ಮಕ್ಕಳಿಗೆ ಪರೀಕ್ಷೆ ಇಲ್ಲ, SSLC ಮಕ್ಕಳಿಗೆ ಪರೀಕ್ಷೆ ಉಂಟು, ದೊಡ್ಡ ಮಕ್ಕಳಿಗೆ ಪರೀಕ್ಷೆ ಇಲ್ಲ, ಸಣ್ಣ ಮಕ್ಕಳಿಗೆ ಪರೀಕ್ಷೆ ಉಂಟು. ಯಾರು ಹೇಳಿದ್ದು? ಅದು ನಮ್ಮ ಎಕ್ಸ್ಪರ್ಟ್ ಕಮಿಟಿ ಹೇಳಿದ್ದು ಅಂತ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಶೈಕ್ಷಣಿಕ ಮಾನದಂಡ ಉಂಟಾ? ಅದಕ್ಕೆ ಏನಾದರೂ ಒಂದು ವೈಜ್ಞಾನಿಕ ಮಾನದಂಡ ಉಂಟಾ? ಸೊ ಹಾಗಾಗಿ ಏನೋ ಒಟ್ಟು ಸರ್ಕಾರವೇ ಭಾರಿ ಭಯಂಕರ ಗೊಂದಲದಲ್ಲಿ ಬಿದ್ದು ಹೋಗಿದೆ. ಭಾರಿ ಭಯಂಕರ ಗೊಂದಲದಲ್ಲಿ. ಕೊರೋನಾ ನಿಯಂತ್ರಣದ ವಿಚಾರ ಬಿಡಿ, ಲಾಕ್ಡೌನ್ಗೆ ಹೋಗಿ ಮಣ್ಣು ಮಸಿ. ಅವರೇನೋ ಯಡಿಯೂರಪ್ಪ ಅವರನ್ನು ಇಳಿಸಬೇಕು, ಬೇರೆಯವ್ರನ್ನು ತಂದು ಕೂರಿಸಬೇಕು. ಕಳೆದ ಇಡೀ 1 ತಿಂಗಳಲ್ಲೇ ರಾಜ್ಯದಲ್ಲಿ ನಡೆದದು ಇದೇ ಡ್ರಾಮಾ. ಯಡಿಯೂರಪ್ಪ ಅವರನ್ನು ಪೀಠದಿಂದ ಇಳಿಸಬೇಕು, ಅವರ ಬದಲಿಗೆ ಬೇರೆಯವರನ್ನು ಕೂರಿಸಬೇಕು. ಬೇರೆಯವರು ಯಾರು ಅನ್ನುವುದನ್ನು ಈ ದಿವಸದ ತನಕ ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಆಯ್ತು, ಯಡಿಯೂರಪ್ಪನವರಿಗೆ ಬದಲಿ ಯಾರು ಅನ್ನೋದನ್ನು ಈ ದಿನ ತನಕ ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಆಗಿಲ್ಲ. ಆದರೆ ಒಟ್ಟು ಪ್ರತಿನಿತ್ಯ ಬೆಳಗಿಂದ ಸಂಜೆ ತನಕ ಕೆಲವರು ಡೆಲ್ಲಿಯಲ್ಲಿ, ಕೆಲವರು ಬೆಂಗಳೂರಲ್ಲಿ, ಕೆಲವರು ಬಿಜಾಪುರದಲ್ಲಿ. ಯಾರು? ನಮ್ಮ ಯತ್ನಾಳ್ ಬಿಜಾಪುರದಲ್ಲಿ ನಿಂತ್ಕೊಂಡು ಮಾತಾಡೋದು. ಇದೇ ಆಗಿ ಹೋಗಿತ್ತು ಇಡೀ 1 ತಿಂಗಳ. ನೀವು ಪತ್ರಿಕೆಗಳನ್ನು ತೆಗೆದು ನೋಡಿ, ನಾಳೆ ಮುಖ್ಯಮಂತ್ರಿ ಬದಲಾವಣೆ, ನಾಳೆ ವೀಕ್ಷಕರು ಬರ್ತಾರೆ, ನಾಳೆ ಒಂದು ಗುಂಪಿನಿಂದ ಸಹಿ ಸಂಗ್ರಹ, ಮತ್ತೊಂದು ಗುಂಪಿನಿಂದ ಹೈಕಮಾಂಡ್ಗೆ ದೂರು ಅಂತ ಇದೇ ಮಾಡಿಕೊಂಡು ಬಂದದ್ದು. ಕೊರೋನಾಕ್ಕೆ ಸೈಂಟಿಫಿಕಲ್ ಟೆಂಪರ್ ಮೂಲಕ, ವೈದ್ಯಕೀಯ ಏನು ಮಾಹಿತಿಯ ಮೂಲಕ ನಾವು ಏನೇನು ಮಾಡಬೇಕು, ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ನಮ್ಮ MLAಗಳು ಅವರವರ ಊರಲ್ಲಿ ನಿಂತು ಏನಾದರೂ ಮಾಡುವ ಅಂತ ಹೇಳುವುದು ಅಥವಾ ಮಾಡಿದ್ದಿದ್ದೇ ಇದ್ದರೆ ನಾವು ಖಂಡಿತವಾಗಿ ಏನನ್ನಾದರೂ ನಿರೀಕ್ಷೆ ಮಾಡಬಹುದಾಗಿತ್ತು. ಆದರೆ ಕಾಲದಲ್ಲಿ ಇದು ಬೇಕಾಗಿತ್ತು. ಇಂಥ ಕಷ್ಟ ಕಾಲದಲ್ಲಿ, ಕೊರೋನಾದ ಇಂಥ ಆತಂಕದ ಕಾಲದಲ್ಲಿ, ಇಂಥ ಕಷ್ಟ ಕಾಲದಲ್ಲಿ ಇದು ಬೇಕಾಗಿತ್ತು. ಈ ಡ್ರಾಮಾ ಬೇಕಾಗಿತ್ತು, ಈ ಪೊಲಿಟಿಕಲ್ ಡ್ರಾಮಾ ಬೇಕಾಗಿತ್ತು. ಸ್ವಲ್ಪ ಸಮಯ ವಿರಾಮ ಕೊಟ್ಟು ತಕ್ಕ ಮಟ್ಟಿಗೆ ನಾವು ಕೊರೋನಾದ ವಿಚಾರದಲ್ಲೇ ಕಾನ್ಸಂಟ್ರೇಟ್ ಮಾಡ್ತೇವೆ, ಗಮನ ಹರಿಸ್ತೇವೆ ಅನ್ನೋದನ್ನು ಏನಾದರೂ ಹೇಳಬಹುದು ಬಿಟ್ಟು, ನೀವು ಸುಮ್ಮನೆ ಇದನ್ನೇ ಮಾಡಿಕೊಂಡು ಏನೋ ಲಾಕ್ಡೌನ್, ಕಠಿಣ ನಿರ್ಬಂಧ, ಸ್ವಲ್ಪ ತೆರವು, ಪೂರ್ತಿ ತೆರವು ಅಂತೆಲ್ಲ ಹೇಳಿಕೊಂಡು ಬಂದಿದ್ದೀರಿ. ನೋ ಯೂಸ್, ಏನು ಪರಿಣಾಮ ಆಗಿಲ್ಲ. ಜನರಿಗೆ ಕಷ್ಟವೇ ಆದದ್ದು, ಪಕ್ಕಾ ಕಷ್ಟ ಆದದ್ದು. ಈಗ ಕೋಟ ಶ್ರೀನಿವಾಸ ಪೂಜಾರಿಯವರು ಈ ಒಂದು ನಾಳೆಯಿಂದ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳಿಗೆ
ನಾವು ಏನು ತೆರವು ಅಥವಾ ಅನುಮತಿ ನೀಡ್ತಾ ಇದ್ದೇವೆ ಅನ್ನುವ ವಿಚಾರವಾಗಿ ಮಾತಾಡಿದ್ದಾರೆ. ಅವರ ಅಭಿಪ್ರಾಯವನ್ನು ನಾವು ಜಸ್ಟ್ ಒಮ್ಮೆ ಪ್ಲೇ ಮಾಡ್ತೇವೆ, ಅದನ್ನು ನೋಡಿಕೊಂಡು ಬರೋಣ. ಜಿಲ್ಲೆಯಲ್ಲಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ. ನಾವು ಜವಳಿ ವ್ಯಾಪಾರಸ್ಥರು, ಜೆರಾಕ್ಸ್ ಅಂಗಡಿಯವರು, ಬೇರೆ ಬೇರೆ ಅಂಗಡಿಯವರು, ಮಾಲೀಕರು ನಮಗೆ ಬದುಕನ್ನು ಕಟ್ಟಿಕೊಡೋದು ಕಷ್ಟ ಆಗಿದೆ ಅನ್ನುವಂಥ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಎಲ್ಲ ಶಾಸಕರು ಇದನ್ನು ಸಡಿಲಗೊಳಿಸಬೇಕು ಅನ್ನುವಂಥ ಆಗ್ರಹಪಡಿಸಿದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು ಇದಕ್ಕೆ ಒಂದು ಪರಿಹಾರವಾಗಿ ಸಾಧ್ಯ ಆದಷ್ಟು ಲಾಕ್ಡೌನನ್ನು ಸಡಿಲ ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಂದೆ. ನಮ್ಮ ಪಾಸಿಟಿವ್ ರೇಟ್ಗಳು ದರ ಇನ್ನೂ ಕೂಡ ಕಡಿಮೆ ಆಗಬೇಕು ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಇದರ ಮಧ್ಯೆ ಜನಜೀವನಕ್ಕೆ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆಯಿಂದ ಅಪರಾಹ್ನ 2 ಗಂಟೆಯವರೆಗೆ ಎಲ್ಲ ಅಂಗಡಿಗಳ ಮುಂಗಟ್ಟುಗಳನ್ನು ಕೂಡ ತೆರೀಬಹುದು ಅನ್ನುವಂಥ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ನನ್ನೆದುರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಭಾಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಜಿಲ್ಲೆ ಇದೆ. ತುಂಬ ಆತಂಕಕಾರಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ಸ್ವೇಚ್ಛಾಚಾರಿಯಾಗಿ ತಿರುಗಾಟ ಮಾಡೋದನ್ನು ನಾವೆಲ್ಲರೂ ಕೂಡ ನಿಲ್ಲಿಸಬೇಕು. ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ನಮ್ಮ ಕೊರೋನಾ ನಿಯಮಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘಿಸಬಾರದು ಮತ್ತು ವಿನಾಕಾರಣ ಯಾವುದೇ ಗೊಂದಲಗಳಿಗೆ ಅಥವಾ ಜನಗುಂಗುಳಿ ಆಗದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಎಲ್ಲ ಹಿನ್ನೆಲೆಯಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ನಿರ್ದೇಶನದ ಮೇರೆಗೆ ನಾಳೆ ಬೆಳಿಗ್ಗೆಯಿಂದ ಅಪರಾಹ್ನ 2 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ತೆರೆದಿರ್ತದೆ ಅನ್ನೋದನ್ನು ಈ ಮೂಲಕ ಪ್ರಕಟಿಸ್ತೇನೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದ ಸೂಚನೆಯನ್ನು ಆದೇಶವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೊರೋನಾ ಎದುರಿಸುವಂಥ ಸ್ಥಿತಿಗೆ ನಾವೆಲ್ಲರೂ ಒಂದಾಗಿ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಬಾರದು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಜಿಲ್ಲೆಯಲ್ಲಿ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗಿದೆ. ನಾವು ಜವಳಿ ವ್ಯಾಪಾರಸ್ಥರು, ಜೆರಾಕ್ಸ್ ಅಂಗಡಿಯವರು, ಬೇರೆ ಬೇರೆ ಅಂಗಡಿಯವರು, ಮಾಲೀಕರು ನಮಗೆ ಬದುಕನ್ನು ಕಟ್ಟಿಕೊಡೋದು ಕಷ್ಟ ಆಗಿದೆ ಅನ್ನುವಂಥ ದೂರುಗಳ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಎಲ್ಲ ಶಾಸಕರು ಇದನ್ನು ಸಡಿಲಗೊಳಿಸಬೇಕು ಅನ್ನುವಂಥ ಆಗ್ರಹಪಡಿಸಿದ ಹಿನ್ನೆಲೆಯಲ್ಲಿ ಗೌರವಾನ್ವಿತ ಸಂಸದರಾಗಿರುವಂಥ ನಳಿನ್ ಕುಮಾರ್ ಅವರು ಇದಕ್ಕೆ ಒಂದು ಪರಿಹಾರವಾಗಿ ಸಾಧ್ಯ ಆದಷ್ಟು ಲಾಕ್ಡೌನನ್ನು ಸಡಿಲ ಮಾಡಬೇಕು ಅನ್ನುವಂಥ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಂದೆ. ನಮ್ಮ ಪಾಸಿಟಿವ್ ರೇಟ್ಗಳು ದರ ಇನ್ನೂ ಕೂಡ ಕಡಿಮೆ ಆಗಬೇಕು ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಇದರ ಮಧ್ಯೆ ಜನಜೀವನಕ್ಕೆ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರ ನಾಳೆ ಬೆಳಿಗ್ಗೆಯಿಂದ ಅಪರಾಹ್ನ 2 ಗಂಟೆಯವರೆಗೆ ಎಲ್ಲ ಅಂಗಡಿಗಳ ಮುಂಗಟ್ಟುಗಳನ್ನು ಕೂಡ ತೆರೀಬಹುದು ಅನ್ನುವಂಥ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ನನ್ನೆದುರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಭಾಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಜಿಲ್ಲೆ ಇದೆ. ತುಂಬ ಆತಂಕಕಾರಿಯಾಗಿರುವಂಥ ಪರಿಸ್ಥಿತಿಯಲ್ಲಿ ಸ್ವೇಚ್ಛಾಚಾರಿಯಾಗಿ ತಿರುಗಾಟ ಮಾಡೋದನ್ನು ನಾವೆಲ್ಲರೂ ಕೂಡ ನಿಲ್ಲಿಸಬೇಕು. ವ್ಯಾಕ್ಸಿನ್ಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು. ನಮ್ಮ ಕೊರೋನಾ ನಿಯಮಗಳನ್ನು ಯಾವುದೇ ಕಾರಣಕ್ಕೂ ಉಲ್ಲಂಘಿಸಬಾರದು ಮತ್ತು ವಿನಾಕಾರಣ ಯಾವುದೇ ಗೊಂದಲಗಳಿಗೆ ಅಥವಾ ಜನಗುಂಗುಳಿ ಆಗದೇ ಇರುವಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ಎಲ್ಲ ಹಿನ್ನೆಲೆಯಲ್ಲಿ ಜನರಿಗೆ ತೊಂದರೆ ಆಗ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರ ನಿರ್ದೇಶನದ ಮೇರೆಗೆ ನಾಳೆ ಬೆಳಿಗ್ಗೆಯಿಂದ ಅಪರಾಹ್ನ 2 ಗಂಟೆಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳು ತೆರೆದಿರ್ತದೆ ಅನ್ನೋದನ್ನು ಈ ಮೂಲಕ ಪ್ರಕಟಿಸ್ತೇನೆ. ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದ ಸೂಚನೆಯನ್ನು ಆದೇಶವನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಕೊರೋನಾ ಎದುರಿಸುವಂಥ ಸ್ಥಿತಿಗೆ ನಾವೆಲ್ಲರೂ ಒಂದಾಗಿ ಕೆಲಸಗಳನ್ನು ಮಾಡಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಕೊರೋನಾ ನಿಯಮಗಳನ್ನು ಉಲ್ಲಂಘಿಸಬಾರದು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಎಸ್, ನಾಳೆಯಿಂದ ಅನ್ಲಾಕ್ ಪ್ರೊಸೀಜರ್ ದೊಡ್ಡ ಮಟ್ಟದಲ್ಲಿ ತೆರವಾಗುತ್ತೆ. ಜೊತೆಗೆ ಎಲ್ಲ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಓಪನ್ ಅಪ್ ಮಾಡಲಿಕ್ಕೆ ಅವಕಾಶ ನೀಡಲಾಗುತ್ತೆ ಅನ್ನೋದನ್ನು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಹೇಳಿದ್ದಾರೆ. ಎಸ್, ನಾನು ಮುಂದಿನ ಸುದ್ದಿಗೆ ಬರ್ತೇನೆ, ಮುಂದಿನ ವಿಚಾರಕ್ಕೆ ಬರ್ತೇನೆ. ಕೊರೋನಾ 3ನೇ ಅಲೆ ಸಮಯ ಸೆಪ್ಟೆಂಬರ್ ಅಕ್ಟೋಬರ್ಗೆ ಆಗುವಾಗ ಉತ್ತುಂಗಕ್ಕೆ ಬರುತ್ತೆ ಅನ್ನೋದನ್ನು IIT ಕಾನ್ಪುರದ ಅಧ್ಯಯನ ವರದಿ ಒಂದು ಹೇಳಿದೆ. ಎಸ್, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳುವುದು ಕೂಡ ಅದು ಅಧ್ಯಯನ ವರದಿ ಅದೇ ಅಂತಿಮವಾಗುವುದಿಲ್ಲ. ಯಾಕಂತ ಹೇಳಿದ್ರೆ 3ನೇ ಅಲೆ ಬಗ್ಗೆ ಬೇರೆ ಬೇರೆ ರೀತಿಯ ವಾದ ಪ್ರತಿವಾದಗಳಿದ್ದಾವೆ ಮತ್ತು ವೈದ್ಯಕೀಯ ನೆಲೆಯಲ್ಲಿ ಕೂಡ ಈಗ ಇಷ್ಟರ ತನಕ ನೀವು ನೋಡಿರಬಹುದು ಈ 3ನೇ ಅಲೆ ಅದು ಮಕ್ಕಳ ಮೇಲೆ ಭಾರಿ ದೊಡ್ಡ ತೀವ್ರ ಪರಿಣಾಮ ಬೀರುತ್ತೆ ಅನ್ನುವಂಥ
ಒಂದು ಅಭಿಪ್ರಾಯಗಳು ಕಳೆದ ಒಂದೆರಡು ತಿಂಗಳಿಂದ ಕೇಳಿ ಬರ್ತಾ ಇತ್ತು. ಬಟ್ ಇವಾಗ ಬಂದಿರುವಂಥ ಅನೇಕ ಸಂಶೋಧನೆಗಳು, ವರದಿಗಳು, ಈವನ್ WHO ವರದಿ ಕೂಡ ಎಸ್ ಅದು ಮಕ್ಕಳಿಗೆ ಅಂಥ ದೊಡ್ಡ ಮಟ್ಟದಲ್ಲಿ ಯಾವ ಪ್ರತಿಕೂಲ ಪರಿಣಾಮವನ್ನು ಕೂಡ ಮಾಡುವುದಿಲ್ಲ ಅನ್ನುವಂಥನ್ನು ಹೇಳಿದೆ. ಸೊ ಹಾಗಾಗಿ ಒಂದು ತಕ್ಕ ಮಟ್ಟಿಗೆ ನಮ್ಮಲ್ಲಿದ್ದಂಥ ಆತಂಕವನ್ನು ನಾವು ದೂರ ಮಾಡಿಕೊಳ್ಬಹುದು. ಸೊ ಇನ್ನೊಂದು ಇವಾಗ IIT ಹೇಳುವಂಥದ್ದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮೂರನೇ ಅಲೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ, ವ್ಯಾಪಕವಾಗಿ ಹರಡುತ್ತೆ ಅಂತ. ಖಂಡಿತವಾಗಿಯೂ ಎರಡನೇ ಅಲೆ, ಆದ ನಂತರ ಮೂರನೇ ಅಲೆ ಬರುವಂಥದ್ದು, ಅದು ಮುಗಿದ ನಂತರ ನಾಲ್ಕನೇ ಅಲೆ, ಅದು ಮುಗಿದ ನಂತರ ಐದನೇ ಅಲೆ. ಸರಿ ಆಗಬಹುದು, ಜೋಕ್ ಅಂತ ಕೂಡ ಎನಿಸ್ಬೋದು. ಇದೊಂದು ಸಾಂಕ್ರಾಮಿಕ. ಈ ಸಾಂಕ್ರಾಮಿಕ ಯಾವಾಗಲೂ ಹಾಗೆ, ಅದು ಒಂದೆರಡು ವರ್ಷದಲ್ಲಿ ಈ ಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ. ಒಂದೆರಡು ವರ್ಷದಲ್ಲಿ ಅದು ಈ ವೈರಸ್ ಈ ಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ ಮತ್ತು ಹೋಗ್ಲಿಕ್ಕೆ ಆಗುವುದಿಲ್ಲ ಕೂಡ. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದು ಇಡೀ ಜಗದಗಲದಲ್ಲಿ ವ್ಯಾಪಿಸಿ ಆಗಿದೆ. ಸೊ ಹಾಗಾಗಿ ಅದು ಇನ್ನು ತನ್ನಿಂದ ತಾನಾಗಿ ಬಿಟ್ಟು ಹೋಗುತ್ತೆ ಅಂತೆಲ್ಲ ನಿರೀಕ್ಷೆ ಮಾಡಲಿಕ್ಕೂ ಆಗುದಿಲ್ಲ. ಸೊ ಅದು ಮಾಡಿದರೆ ಸರಿನೂ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಅದು ರೂಪಾಂತರ ಪಡ್ಕೊಳ್ತಾ ಹೋಗುತ್ತೆ. ರೂಪಾಂತರ ಪಡೆದು ಕೊನೆಗೆ ಅದು ಒಂದು ಸಂದರ್ಭದಲ್ಲಿ ಅದು ತುಂಬ ವೀಕ್ ಆಗಬಹುದು ಅನ್ನುವುದನ್ನು ವೈಜ್ಞಾನಿಕ ಸಂಶೋಧನೆಗಳು, ವೈದ್ಯಕೀಯ ಸಂಶೋಧನೆಗಳು ಹೇಳುವಂಥದ್ದು. ಸೊ ಹಾಗಾಗಿ ಮೂರನೇ ಅಲೆಯ ಬಗ್ಗೆ ನಾವು ವಿಪರೀತ ತಲೆಬಿಸಿ ಟೆನ್ಷನ್ ಮಂಡಬಿಚ್ಚ ಮಾಡುವುದಕ್ಕಿಂತ ಮುಂದೆ ನಾಲ್ಕನೇ ಅಲೆ ಕೂಡ ಬರುತ್ತೆ, ಐದನೇ ಅಲೆ ಕೂಡ ಬರುತ್ತೆ. ನಾವು ಧೈರ್ಯದಿಂದ ನಾವು ನಮ್ಮ ಕರ್ತವ್ಯ ಸೋಷಿಯಲ್ ಡಿಸ್ಟೆನ್ಸ್, ಆಮೇಲೆ ಒಂದಷ್ಟು ಸ್ಯಾನಿಟೈಸೇಷನ್ ಮಾಡಿಕೊಳ್ಳುವಂಥದ್ದು, ಇದರ ಬಗ್ಗೆ ಮತ್ತು ನಮ್ಮ ಆರೋಗ್ಯವನ್ನು ಜೀವನ ಶೈಲಿಯನ್ನು ತಕ್ಕ ಮಟ್ಟಿಗೆ ಬದಲಾಯಿಸಿಕೊಳ್ಳುವುದರಿಂದ ಈ ಜಂಕ್ ಫುಡ್ ಎಲ್ಲ ಅನ್ನುವುದರ ಬದಲಿಗೆ ಒಂದು ನಮ್ಮ ಸುಸ್ಥಿರವಾದಂಥ ಒಂದು ಆಹಾರ ಪದ್ಧತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ, ನನ್ನ ದೇಹಕ್ಕೆ ಯಾವುದು ಒಳ್ಳೆಯದು ಅಲ್ಲ ಅಂತ. ಸೊ ಅಷ್ಟರ ಮಟ್ಟಿಗೆ ನಾವೇನಾದರೂ ಕಡಿವಾಣ ಹಾಕಿಕೊಳ್ಳಬೇಕೇ ವಿನಃ ಅದು ಮೂರನೇ ಅಲೆ, ನಾಲ್ಕನೇ ಅಲೆ ಅಂತೆಲ್ಲ ಆತಂಕಗಳು, ಭಯಗಳು ಇದ್ದೇ ಇರುವಂಥದ್ದು. ನಾನು ಪವಾರ್ ನೇತೃತ್ವದಲ್ಲಿ 15 ಪಕ್ಷಗಳ ಮುಖಂಡರುಗಳ ಮಹಾ ಒಂದು ಸಭೆ ಇವತ್ತು ನಡೀಲಿಕ್ಕೆ ಇದೆ ಎಂದು ಶರದ್ ಪವಾರ್ ಅವರು ತನ್ನ ಹೊಸದಿಲ್ಲಿಯ ತನ್ನ ಮನೆಯಲ್ಲೇ ಇವತ್ತು 15 ಪಕ್ಷಗಳ ಮುಖಂಡರುಗಳನ್ನು ಸಭೆ ಕರೆದಿದ್ದಾರೆ. ಭಾರಿ ದೊಡ್ಡ ರಣತಂತ್ರ 2024ರ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಡೀತಾ ಉಂಟು. ಒಂದು ಕಡೆ ಪವಾರ್ ನೇತೃತ್ವದಲ್ಲಿ, ಪವಾರ್ ಜೊತೆಗೆ PK ಪ್ರಶಾಂತ್ ಕಿಶೋರ್ ಕೂಡ ಸೇರಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ಪ್ರಶಾಂತ್ ಕಿಶೋರ್ ಮತ್ತು ಪವಾರ್ ಮಾತುಕತೆ ನಡೆಸಿದ್ದಾರೆ. ನೀವು ಗಮನಿಸಿರಬಹುದು, ಪ್ರಶಾಂತ್ ಕಿಶೋರ್ ಹೇಳಿರುವಂಥ ಒಂದು ಲೆಕ್ಕಾಚಾರ ಸುಮಾರು ಒಂದು 10-15 ದಿವಸಗಳ ಮೊದಲು, ಮುಂದಿನ ಚುನಾವಣೆಯಲ್ಲಿ ಥರ್ಡ್ ಫ್ರಂಟ್ ಮೂರನೇ ರಂಗ ಅಥವಾ ತೃತೀಯ ರಂಗ 400ರಷ್ಟು ಸೀಟ್, 400+ ಸೀಟ್ಗಳನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಇದಾವೆ. ಇವತ್ತಿನ ಸಮೀಕರಣ ಆ ರೀತಿ ಉಂಟು ಅನ್ನುವಂಥ ಒಂದು ಲೆಕ್ಕವನ್ನು ಅವರು ಕೊಟ್ಟಿದ್ದಾರೆ. ನಾವು ಪ್ರಶಾಂತ್ ಕಿಶೋರ್ ಅವರು ಕೊಟ್ಟಿರುವಂಥ ಲೆಕ್ಕದ ಬಗ್ಗೆ ಮಾತನಾಡುವಾಗ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ನಿಮಗೆ ಪಶ್ಚಿಮ ಬಂಗಾಳದ ಮೊನ್ನೆಯ ವಿಧಾನಸಭೆಯ ಚುನಾವಣೆ ನೆನಪಿರಬಹುದು. ಪ್ರಧಾನಿಯಾಗಿ ಬಿಜೆಪಿಯ ಎಲ್ಲ ಮುಖಂಡರು ದಿನಪೂರ್ತಿ 2 ತಿಂಗಳು ಇಡೀ ಬಂಗಾಳದಲ್ಲಿ ಓಡಾಡಿದರೂ ಕೂಡ ಅಧಿಕಾರ ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಚುನಾವಣೆ ಪ್ರಚಾರ ಕೊರೋನಾದ ನಡುವೆ ಭಾರಿ ದೊಡ್ಡ ರ್ಯಾಲಿಗಳು ನಡೆದಿತ್ತು, ಅದರ ಬಗ್ಗೆ ಮಾತು ಬೇರೆ ಇದೆ. ಪ್ರಶಾಂತ್ ಕಿಶೋರ್ ಭಾರಿ ಸ್ಪಷ್ಟವಾಗಿ ಹೇಳಿದ್ದರು, ನೀವು ಯಾರೇ ಬಂದು ಓಡಾಡಿ, ನೀವು ಎಷ್ಟೇ ರ್ಯಾಲಿಗಳನ್ನು ಮಾಡಿ, ಬಟ್ TMC ತೃಣಮೂಲ್ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ್ ಕಾಂಗ್ರೆಸ್ 200+ ಸೀಟ್ಗಳನ್ನು ತೆಕ್ಕೊಳ್ಳುತ್ತೆ ಅಂತ ಪ್ರಶಾಂತ್ ಕಿಶೋರ್ ಭಾರಿ ಸ್ಪಷ್ಟವಾಗಿ ಹೇಳಿದ್ದರು. ಮತ್ತೆ ಒಂದು ವೇಳೆ ಆ ರೀತಿ ಆಗದೆ ಹೋದರೆ ನಾನು ನನ್ನ ಕರಿಯರ್ಗೆ, ನನ್ನ ಈ ರೀತಿ ಸ್ಟ್ರಾಟಜಿ ಮೇಕರ್ ಆಗಿ ರಣತಂತ್ರ ಮಾಡ್ತಾ ಇದ್ದೇನೆ, ನಾನು ಕೆಲಸ ಮಾಡ್ತಾ ಇದ್ದೇನೆ, ಆ ವೃತ್ತಿಯಿಂದ ನಾನು ನಿವೃತ್ತಿ ಪಡಿತೇನೆ ಅಂತ ಹೇಳಿದರು. ಚುನಾವಣೆ ಫಲಿತಾಂಶ ಬಂದಾಗ ಅದು ಭಾರಿ ಸ್ಪಷ್ಟವಾಗಿತ್ತು. ದೀದಿ 212+ ಸೀಟ್ಗಳನ್ನು ಪಡ್ಕೊಂಡರು. ಸೊ ಅಂದರೆ ಪ್ರಶಾಂತ್ ಕಿಶೋರ್ ಅಷ್ಟರ ಮಟ್ಟಿಗೆ ತಳಮಟ್ಟದಲ್ಲಿ ಬಂಗಾಳದಲ್ಲಿ ಅಧ್ಯಯನ ಮಾಡಿ, ಜೊತೆಗೆ TMCಯ ತಂತ್ರಗಾರಿಕೆಯ ಭಾಗವಾಗಿ ಕೂಡ ಕೆಲಸ ಮಾಡಿದ್ರು. ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಸೀಟು ಅಥವಾ ಟಿಕೆಟ್ ಹಂಚಿಕೆ ಮಾಡಬೇಕು ಅನ್ನುವಂಥದ್ದನ್ನು ಆ ಒಂದು ಆಧಾರದ ಮೇಲೆ ಕೂಡ ಅಲ್ಲಿ ಮಮತಾ ಬ್ಯಾನರ್ಜಿ ಟಿಕೆಟ್ ಕೂಡ ವಿತರಣೆ ಮಾಡಿದರು. ಸೊ ಅದು ಫಲ ಕೊಟ್ಟಿತ್ತು. ಸೊ ಇವಾಗ ಮುಂದಿನ 2024ರ ಪಾರ್ಲಿಮೆಂಟ್ ಚುನಾವಣೆಯತ್ತ ಪ್ರಶಾಂತ್ ಕಿಶೋರನ್ನು ಸೆಳೆದುಕೊಳ್ಳಲಿಕ್ಕೆ ಪ್ರಯತ್ನಗಳು ನಡೆದಿವೆ. ಒಂದು ಕಡೆ ದೀದಿ ಹೇಳಿರುವ ಪ್ರಕಾರ ಕೂಡ ಪ್ರಶಾಂತ್ ಕಿಶೋರ್ ನಮ್ಮ ಜೊತೆಗೆ ಇರ್ತಾರೆ ಅಂತ. ಇನ್ನೊಂದು ಕಡೆ ಈ ನಡುವೆ ಶರದ್ ಪವಾರ್ ಪ್ರಶಾಂತ್ ಕಿಶೋರ್ ಜೊತೆಗೆ 2 ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಇವತ್ತು 15 ಪಕ್ಷಗಳ ಮುಖಂಡರುಗಳನ್ನು ತನ್ನ
ಮನೆಯಲ್ಲಿ ಮಾತುಕತೆಗೆ ಕರೆದಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಬರೀ ಒಂದು ಏನು ಹೊಸ ಹೊಸ ಪ್ರಕಟಣೆ ಅಂದರೆ 24ರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬೀಳುವ ಸಾಧ್ಯತೆ ಇದೆ. ಶರದ್ ಪವಾರ್ ಇಷ್ಟೊಂದು ತುರ್ತಾಗಿ, ಒಂದು ಕಡೆ ಇಳಿ ವಯಸ್ಸು, ಈ ಇಳಿ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ತುರ್ತಾಗಿ ಪ್ರಶಾಂತ್ ಕಿಶೋರನ್ನು ಮುಂದಿಟ್ಟುಕೊಂಡು ಒಂದು ವೇದಿಕೆಯನ್ನು ಅಥವಾ ತಯಾರು ಮಾಡಿದ್ದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅತ್ತ ಕಡೆ ದೀದಿ ಮಮತಾ ಬ್ಯಾನರ್ಜಿ ಮೊನ್ನೆಯ ಗೆಲುವಿನಿಂದ ತಾನು ರಾಷ್ಟ್ರ ರಾಜಕಾರಣದತ್ತ ಗಮನ ಹರಿಸುವ ವಿಚಾರವನ್ನು ಪರೋಕ್ಷವಾಗಿ ಹೇಳಿಕೊಂಡಾಗೆ ಇತ್ತು. ಅಂದರೆ ಮೊನ್ನೆಯ ಗೆಲುವಿನ ನಂತರ ದೇಶದಲ್ಲಿ ಬಿಜೆಪಿಯೇತರ ಪಕ್ಷಗಳು ಒಂದಷ್ಟು ಸಮೀಕರಣಗೊಳ್ಳಬಹುದು ಮತ್ತು ಮತಗಳು ಕ್ರೋಢೀಕರಣ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆಯ ಮೇಲೆ ದೀದಿಯೇ ಸ್ವತಃ ಫ್ರಂಟ್ಗೆ ಬಂದು ನಾನೇ ಯಾಕೆ ಪ್ರಧಾನಿ ಅಭ್ಯರ್ಥಿ ಆಗಬಾರದು, ಮೋದಿಯ ಎದುರು ನಾನೇ ಯಾಕೆ ಪ್ರಧಾನಿ ಅಭ್ಯರ್ಥಿ ಆಗಬಾರದು ಅನ್ನುವಂಥ ಒಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿತ್ತು. ಟಿಎಂಸಿ ಅನೇಕ ಮಂದಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ರಾಜಕೀಯ ವಿಶ್ಲೇಷಕರು ಕೂಡ ಈ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದರು. ಒಂದು ವೇಳೆ ಅಂತ ಒಂದು ಸಮೀಕರಣ ನಡೆದರೆ ಕೂಡ ಮುಂದಿನ 2024ರ ಪಾರ್ಲಿಮೆಂಟ್ ಚುನಾವಣೆ ಭಾರಿ ದೊಡ್ಡ ಜಿದ್ದಾಜಿದ್ದಿಗೆ ಕಾರಣವಾಗಲಿಕ್ಕಿದೆ. ಒಂದು ವೇಳೆ ದೀದಿ ಬಂದರೆ ಕೂಡ ದೀದಿಗೆ ಕೂಡ ಎಕ್ಸೆಪ್ಟೆನ್ಸ್, ದೀದಿಯನ್ನು ಇಡೀ ದೇಶದಲ್ಲಿ ಸ್ವೀಕಾರ ಮಾಡುವಂತ, ಅಂದ್ರೆ ಬೇರೆ ಬೇರೆ ರೀಜನಲ್ ಪಾರ್ಟಿಗಳು, ಪ್ರಾದೇಶಿಕ ಪಕ್ಷಗಳು ಆಕೆಯ ಬೆಂಬಲಕ್ಕೆ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದಾವೆ. ಮತ್ತೆ ಒಂದು ಹಂತದಲ್ಲಿ ಕಾಂಗ್ರೆಸ್ ಕೂಡ ನೇರವಾಗಿ ಬೆಂಬಲವನ್ನು ನಿರಾಕರಿಸಲಾಗದಂತಹ ಸ್ಥಿತಿಗೆ ಬಂದು ನಿಲ್ಲುತ್ತೆ. ಸೊ ಇದು ದೀದಿಗೆ ಕೂಡ ಗೊತ್ತಿರುವಂಥದ್ದು. ಒಟ್ಟು ಒಂದು ರಾಜಕೀಯ ಸಮೀಕರಣ ಆ ರೀತಿಗೆ ಕೂಡ ಹೋಗ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಯಾರೋ ಶರದ್ ಪವಾರ್ ಮುನ್ನೆಲೆಗೆ ಬಂದು ನಿಂತಿದ್ದಾರೆ. ಒಂದು ವೇಳೆ ದೀದಿ ಈ ಒಂದು ಸಮೀಕರಣಕ್ಕೆ ಮುಂದಾದರೆ ಮತ್ತೆ ನನಗೆ ಕಷ್ಟ ಆಗಬಹುದು, ಅಥವಾ ನಾನು ಮತ್ತೆ ಏನಿದ್ರು ಕೂಡ ಎರಡನೆಯ ವ್ಯಕ್ತಿ ಆಗ್ತೇನೆ ಅನ್ನುವುದು ಶರದ್ ಪವಾರ್ ಕೂಡ ಭಾರಿ ದೊಡ್ಡ ರಾಜಕೀಯ ರಣತಂತ್ರಗಾರಿಕೆಯ ವ್ಯಕ್ತಿ. ಸೊ ಶರದ್ ಪವಾರ್ಗೆ ಕೂಡ ಗೊತ್ತಿರೋ ಕಾರಣ ಶರದ್ ಪವಾರ್ ಅವರೇ ಈಗ ತನ್ನ ನೇತೃತ್ವದಲ್ಲೇ ಈ ರೀತಿಯ ಒಂದು ಸಮೀಕರಣಕ್ಕೆ ಮುಂದಾಗಿದ್ದಾರೆ. ಶರದ್ ಪವಾರೇ ತನ್ನ ನೇತೃತ್ವದಲ್ಲಿ ಈ ರೀತಿಯ ಒಂದು ಸಮೀಕರಣಕ್ಕೆ ಮುಂದಾಗಿದ್ದಾರೆ. ಮತ್ತು ಶರದ್ ಪವಾರ್ಗೆ ಕೂಡ ಒಂದು ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಅಕ್ಸೆಪ್ಟೆನ್ಸ್ ಇದೆ, ರಾಜಕೀಯ ಎಕ್ಸೆಪ್ಟೆನ್ಸ್ ಇದೆ. ಕಾಂಗ್ರೆಸ್ನ ಹಿರಿಯ ನೇತಾರರಾಗಿದ್ದವರು, ನಂತರ NCPಯನ್ನು ಕಟ್ಟಿದವರು. NCPಯ ಕಾರಣ ಒಂದು ಕಡೆ, ಮತ್ತೆ ಇವತ್ತು ಕೂಡ ರಾಜಕೀಯದಲ್ಲಿ ಸಕ್ರಿಯವಾಗಿ ಇರುವುದರಿಂದ ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರಕ್ಕೆ ಕೂಡ ಪವಾರ್ ಅವರೇ ಕಾರಣಕರ್ತರು. ರಾಜಕೀಯದಲ್ಲಿ ಸಕ್ರಿಯ ಇರುವುದರಿಂದ, ಹಿರಿಯ ವ್ಯಕ್ತಿ ಆಗಿರುವುದರಿಂದ ಅನೇಕ ರಾಜ್ಯಗಳ ಪ್ರಾದೇಶಿಕ ಪಕ್ಷಗಳು ಶರದ್ ಪವಾರ್ ಅವರ ಮಾತಿಗೆ ಬೆಂಬಲ ಮತ್ತು ಬೆಲೆ ಕೊಡಲಿಕ್ಕೆ ಇದೆ. ಸೊ ಹಾಗಾಗಿ ಶರದ್ ಪವಾರ್ಗೆ ಕೂಡ ಒಂದು ಒಳ್ಳೆಯ ಮತ್ತು ಒಂದು ದೊಡ್ಡ ಸ್ಕೋಪ್ ಇದೆ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಕೂಡ ಇದೆ. ಶರದ್ ಪವಾರ್ ಕಾಂಗ್ರೆಸ್ನಲ್ಲಿ ಯಾವತ್ತೋ ಪ್ರಧಾನಿ ಆಗಬಹುದಾಗಿದ್ದ ವ್ಯಕ್ತಿಯಾಗಿದ್ದರು. ವಿ ನರಸಿಂಹರಾವ್ ಅವರ ಕಾಲದಲ್ಲೇ ಶರದ್ ಪವಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ವಿ ನರಸಿಂಹರಾವ್ ಅವರ ಕಾಲದಲ್ಲೇ ಶರದ್ ಪವಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದರೆ ಅವಕಾಶ ಅವರಿಗೆ ಸಿಗಲಿಲ್ಲ. ಕಾಂಗ್ರೆಸ್ ಅಳೆದು ತೂಗಿ ಗಾಂಧಿ ಪರಿವಾರಕ್ಕಿಂತ ಹೊರಗಿನವರನ್ನು ಯಾವುದೇ ಉನ್ನತ ಸ್ಥಾನಕ್ಕೆ ತಂದು ನಿಲ್ಲಿಸುವಾಗ ಅಳೆದು ತೂಗಿ ನಾಳೆ ಏನು ಎತ್ತ ಅನ್ನೋದನ್ನು ಆಲೋಚನೆ ಮಾಡಿಕೊಂಡೇ ಪೀಠ ಕೊಡ್ತಾರೆ. ಸೊ ಅಂತ ಕಾರಣದಿಂದಾಗಿಯೇ ಮುಂದೆ ಒಂದು ದಿವಸ ಶರದ್ ಪವಾರ್ ನಾನು ಕಾಂಗ್ರೆಸ್ನಲ್ಲೇ ನಿಂತ್ಕೊಂಡ್ರೆ ನನಗೆ ಪ್ರಧಾನಿಯೂ ಸಿಗುವುದಿಲ್ಲ, ರಾಷ್ಟ್ರಪತಿಯೂ ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಕೂಡ ಪ್ರತ್ಯೇಕವಾದ ಪಕ್ಷವನ್ನು ಕಟ್ಟಿಕೊಳ್ಳಬೇಕಾಯಿತು. ಇದು ಶರದ್ ಪವಾರ್ ಅವರದು ಹಿನ್ನೆಲೆ. ಅವರು ಇವಾಗ ಈ ಒಂದು ತೃತೀಯ ರಂಗವನ್ನು ಕಟ್ಟಲಿಕ್ಕೆ ಹೊರಟಿರುವುದು ಬಿಜೆಪಿಯಲ್ಲಿ ಕೂಡ ಒಂದು ಆತಂಕಕ್ಕೆ ಕಾರಣವಾಗುತ್ತೆ. ಬಿಜೆಪಿಯಲ್ಲಿ ಕಳೆದ 2019ರ ಚುನಾವಣೆಯಲ್ಲಿ ಇದ್ದಂಥ ಒಂದು ವೇವ್ ಅಥವಾ ಮೋದಿಯ ಅಭಿಮಾನ ಅಥವಾ ಮೋದಿ ವೇವ್ ಅನ್ನೋದು ಇವತ್ತು ಕುಸಿತ ಆಗಿದೆ. ಅದು ಸ್ವತಃ ಬಿಜೆಪಿಗೆ ಕೂಡ ಅರಿವಾಗಿದೆ. ಅವರು ಕೂಡ ಬೇರೆ ಹಾದಿಗಳನ್ನು ಹುಡುಕಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜಿದ್ದಾಜಿದ್ದಿನ ಕಣ ತಯಾರಾಗುತ್ತೆ. ನಿಜಕ್ಕೂ ಜಿದ್ದಾಜಿದ್ದಿನ ಕಣ ಅತ್ಯಂತ ಅನಿವಾರ್ಯ ಕೂಡ. ನಾನು ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಮತ್ತೆ ಮುಂದುವರಿಯುತ್ತೆ. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ಎಸ್, ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮತ್ತೆ ಮುಂದುವರಿಸ್ತಾ ಇದ್ದಾನೆ. ಕೋವಿಡ್ ಮತ್ತು ಕುಂಭಮೇಳ. ನೀವು ಕುಂಭಮೇಳದ ವಿಚಾರಕ್ಕೆ ಬರುವಾಗ, ಎಸ್, ಕಳೆದ ಏಪ್ರಿಲ್ ತಿಂಗಳಲ್ಲಿ ನಡೆದಂಥ ಕುಂಭಮೇಳ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅಭಿಪ್ರಾಯಗಳು ಕೇಳಿಬಂದಿತ್ತು ಮತ್ತು ಆಕ್ಷೇಪಗಳು ಕೂಡ ಕೇಳಿಬಂದಿತ್ತು. ಯಾಕಂದರೆ ಲಕ್ಷಾಂತರ ಜನ ಸೇರುವಂಥ ಈ ಜಾಗದಲ್ಲಿ ಯಾವ ಕಾರಣಕ್ಕೂ ಕೂಡ ಕೋವಿಡ್ ಪ್ರೋಟೋಕಾಲನ್ನು ಮ್ಯಾನೇಜ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನು ಈ ಬಾರಿ ಮುಂದೂಡಿದರೆ ಒಳ್ಳೆಯದು ಅಂತ. ಸೊ ಈ ನಡುವೆ ಉತ್ತರಾಖಂಡ್ ಸರ್ಕಾರ ಜೊತೆಗೆ ಹರಿದ್ವಾರ್ ಜಿಲ್ಲಾಡಳಿತ, ಎಸ್, ನಾವು ಎಲ್ಲ ರೀತಿಯ ತಪಾಸಣೆ ಅಥವಾ ಟೆಸ್ಟಿಂಗ್ಗಳನ್ನು ಮಾಡ್ತಾ ಇದ್ದೇವೆ, ಸೊ ಹಾಗಾಗಿ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಿದ್ದೇವೆ ಅನ್ನುವಂಥ ಮಾತುಗಳನ್ನು ಹೇಳಿಕೊಂಡು ಬಂದಿದ್ದರು. ಬಟ್ ಕುಂಭಮೇಳದಲ್ಲಿ ಸೇರುವಂಥದ್ದೇನೋ 10,000 20,000 ಜನ ಅಲ್ಲ, ಪರ್ ಡೇ, ಒಂದು ದಿನಕ್ಕೆ ಕನಿಷ್ಠ 3 ರಿಂದ 4 ಲಕ್ಷ ಜನ ಸೇರ್ತಾರೆ. ಕನಿಷ್ಠ ಅಂತ ಹೇಳಿದ್ರು ಕೂಡ ಅದು ಅದಕ್ಕಿಂತ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ. ಮತ್ತು ಎಲ್ಲಿ ಕೂಡ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಅಂತರವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ಕಟ್ಟ ಕಡೆಗೆ ಅದಿನ್ನೇನೋ ಮುಗಿಲಿಕ್ಕೆ ಒಂದು 3-4 ದಿವಸ ಇದೆ ಅನ್ನುವಾಗ ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿತ್ತು. ಇನ್ನೇನೋ ಮುಗಿದು ಹೋಗಲಿಕ್ಕೆ 3-4 ದಿವಸ ಮಾತ್ರ ಇದೆ ಅನ್ನುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರದ್ದು ಮಾಡಿತ್ತು. ಆದರೆ ಅಷ್ಟರ ತನಕ ಕೇಂದ್ರ ಸರ್ಕಾರ ಕೂಡ ತುಂಬ ಸೈಲೆಂಟ್ ಆಗೇ ಇತ್ತು. ಸೊ ಅದರ ಪರಿಣಾಮಗಳನ್ನು ಆನಂತರ ದಿವಸ ನಾವು ನೋಡಿದ್ದೇವೆ. ಅದರ ಪರಿಣಾಮವನ್ನು ಆ ನಂತರದ ದಿವಸಗಳಲ್ಲಿ ನಾವು ನೋಡಿದ್ದೇವೆ. ಅದು ಉತ್ತರಾಖಂಡ್ ಇರ್ಬೋದು ಅಥವಾ ಉತ್ತರ ಪ್ರದೇಶ ಇರ್ಬೋದು. ಸಾಲುಗಾಗಿ ಮೃತದೇಹಗಳು ಗಂಗಾ ನದಿಯಲ್ಲಿ ತೇಲಿ ಬಂದದ್ದು. ಮೃತದೇಹಗಳನ್ನು ಸುಡಲು ಜಾಗ ಇಲ್ಲದಾದಂಥ ಪರಿಸ್ಥಿತಿಗಳನ್ನು ಕೂಡ ನಾವು ನೋಡಿದ್ದೇವೆ. ಸೊ ಈ ನಡುವೆ ಬರೀ ಆತಂಕದ ವಿಚಾರಗಳು ಕಳೆದ ಒಂದು ವಾರದಿಂದ ಮುನ್ನೆಲೆಗೆ ಬರ್ತಾ ಉಂಟು. ಈ ಕುಂಭಮೇಳ ನಡೀತಾ ಇದ್ದಂಥ ಜಾಗದಲ್ಲಿ ನಡೀತಾ ಇದ್ದಂಥ ಕೋವಿಡ್ ಟೆಸ್ಟ್ ಏನಿದೆ, ಕೊರೋನಾ ಟೆಸ್ಟ್ ಇದೆ, ಅದು ಭಾರಿ ದೊಡ್ಡ ಮಟ್ಟದಲ್ಲಿ ಬೋಗಸ್ ಆಗಿರುತ್ತಿತ್ತು ಅನ್ನೋದು ಇದೀಗ ಹೊರಗಡೆ ಬಂದಿದೆ. ಯಾಕಂತ ಹೇಳಿದ್ರೆ, ಯಾರು ಟೆಸ್ಟ್ ಮಾಡುವಂಥ ಏಜೆನ್ಸಿಗಳನ್ನು ಅಲ್ಲಿ ನಿಯೋಜನೆ ಮಾಡಲಾಗಿತ್ತೋ ಅವರು ಅದು ಬಹುಶಃ ಒತ್ತಡನೋ ಅಲ್ಲಿ ಸುಮ್ಮನೆ ಅಲ್ಲಿ ತಪ್ಪು ವರದಿಗಳನ್ನು ಕೊಡ್ತಾ ಇದ್ರು. ಕೋವಿಡ್ ಇಲ್ಲ ಅನ್ನುವಂಥ ವರದಿಗಳನ್ನು ಕೊಡ್ತಾ ಇದ್ರು ಅನ್ನೋದು ಮೊನ್ನೆ ದಿವಸನೇ, ಕಳೆದ ಒಂದು ವಾರಗಳ ಹಿಂದೆನೇ ಅದು ವರದಿ ಬಹಿರಂಗವಾಗಿತ್ತು. ಇದೀಗ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ, ಅಧಿಕಾರಿಗಳು ಕೂಡ ಈ ವಿಚಾರವಾಗಿ ಈ ರೀತಿಯ ಪ್ರಕರಣಗಳ ಬೆನ್ನು ಹತ್ತಬೇಕಾಗಿದ್ದ ಅಥವಾ ಟೆಸ್ಟಿಂಗ್ ನಡೆಸ್ತಾ ಇದ್ದಂಥ ಕೇಂದ್ರ ಅಥವಾ ಏಜೆನ್ಸಿಯ ಬೆನ್ನು ಹತ್ತಬೇಕಾಗಿದ್ದ ಅಧಿಕಾರಿಗಳು ಕೂಡ ತೀರ ನಿರ್ಲಕ್ಷ್ಯ ವಹಿಸಿದ್ದರು ಅನ್ನುವಂಥ ವರದಿಗಳು ಬಹಿರಂಗವಾಗಿದೆ. ಕಳೆದ ಏಪ್ರಿಲ್ನಲ್ಲಿ ನಡೆದ ಕುಂಭಮೇಳದ ಸಂದರ್ಭದಲ್ಲಿ ಹರಿದ್ವಾರದಲ್ಲಿ ಕೋವಿಡ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವುದು ಸ್ಪಷ್ಟವಾಗಿ ಗೊತ್ತಿದ್ದರೂ ಕೂಡ ಸಂಬಂಧಿತ ಅಧಿಕಾರಿಗಳು ಕಾರ್ಯೋನ್ಮುಖವಾಗದಿರುವುದು ಇದೀಗ ಬೆಳಕಿಗೆ ಬಂದಿದೆ. ಕುಂಭಮೇಳವು ಮೊನ್ನೆ ಅಂದ್ರೆ ಏಪ್ರಿಲ್ 1 ರಿಂದ 30ರವರೆಗೆ ಆ ಒಂದು ಪ್ರದೇಶದಲ್ಲಿ ಕೋವಿಡ್ ಪರೀಕ್ಷೆ ಹಾಗೂ ಪಾಸಿಟಿವಿಟಿ ದರವನ್ನು, ಕೋವಿಡ್ ಪರೀಕ್ಷೆ ಟೆಸ್ಟ್ ಮತ್ತು ಪಾಸಿಟಿವಿಟಿ ದರವನ್ನು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ವಿಶ್ಲೇಷಣೆ ಮಾಡಿದೆ. ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಕೋವಿಡ್ ಟೆಸ್ಟ್ ಮತ್ತು ಪಾಸಿಟಿವಿಟಿ ರೇಟ್ ಅನ್ನು ಅಲ್ಲಿ ಒಂದು ವಿಶ್ಲೇಷಣೆ ಮಾಡುತ್ತಾ ಅದರ ಬಗ್ಗೆ ಒಂದು ವರದಿ ಮಾಡಿದೆ. ಆ ವರದಿಯಲ್ಲಿ ಹೇಳುತ್ತೆ, ರಾಜ್ಯದ ಇತರ ಭಾಗಗಳಿಗಿಂತ ಹರಿದ್ವಾರದಲ್ಲಿ ಹೆಚ್ಚಿನ ಕೋವಿಡ್ ಪರೀಕ್ಷೆ ನಡೆಸಲಾಗಿತ್ತು. ಆದರೆ ಪತ್ತೆ ಹಚ್ಚಲಾದ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ತುಂಬಾ ಕಡಿಮೆ. ಪ್ರಕರಣ ಟೆಸ್ಟಿಂಗ್ ಜಾಸ್ತಿ ನಡೆದಿತ್ತು, ಆದರೆ ಪಾಸಿಟಿವ್ ಅಂತ ಬಂದ ಪ್ರಕರಣಗಳ ಸಂಖ್ಯೆ ತೀರಾ ಕಡಿಮೆ ಅಂತ. ಅದು ಇಷ್ಟು ಲಕ್ಷಗಟ್ಟಲೆಯಲ್ಲಿ ಜನ ಬಂದಾಗ ಯಾಕೆ ಈ ರೀತಿಯ ಒಂದು ಘಟನೆ ನಡೆಯುತ್ತೆ, ದೊಡ್ಡ ಮಟ್ಟದಲ್ಲಿ ಪರೀಕ್ಷೆ ನಡೆಯುತ್ತೆ, ಆದರೆ ಪಾಸಿಟಿವ್ ಪ್ರಕರಣ ಒಂದು ವೇಳೆ ವಾಸ್ತವ ನೈಜವಾಗಿ ಅದು ಪಾಸಿಟಿವ್ ಪ್ರಕರಣಗಳು ಕಡಿಮೆ ಆಗಿದ್ದರೆ ನಾವೇನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಕಾಗಿಲ್ಲ. ಹರಿದ್ವಾರದಲ್ಲಿ ಏಪ್ರಿಲ್ 1 ರಿಂದ 30ರವರೆಗೆ ಒಟ್ಟು 6,200,000 ಜನರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಏಪ್ರಿಲ್ 1 ರಿಂದ 30 ತನಕ 6 ಲಕ್ಷ ಮಂದಿಯನ್ನು. ಇದರಲ್ಲಿ ಕೇವಲ 17,300 ಮಂದಿಗೆ ಪಾಸಿಟಿವ್ ಪ್ರಕರಣಗಳು. 6 ಲಕ್ಷದಲ್ಲಿ
6 ಲಕ್ಷದಲ್ಲಿ ಕೇವಲ 17,000 ಮಂದಿಗೆ ಪಾಸಿಟಿವ್ ಪ್ರಕರಣಗಳು. ಇದೇ ಅವಧಿಯಲ್ಲಿ ರಾಜ್ಯದ ಇತರ ಉಳಿದ 12 ಜಿಲ್ಲೆಗಳಲ್ಲಿ ಉಳಿದ 12 ಜಿಲ್ಲೆಗಳಲ್ಲಿ 4,42,000 ಪರೀಕ್ಷೆಗಳು, ಕೋವಿಡ್ ಪರೀಕ್ಷೆಗಳು ನಡೆಸಲಾಗುತ್ತೆ. ಇಲ್ಲಿ 62,000 ಪಾಸಿಟಿವ್ ಪ್ರಕರಣ ಪತ್ತೆ ಆಗುತ್ತೆ. ನೋಡಿ, 4 ಲಕ್ಷ ಜನರಿಗೆ ಟೆಸ್ಟ್ ಮಾಡಿದಾಗ 62,000 ಪಾಸಿಟಿವ್ ಪ್ರಕರಣಗಳು. ಅದೇ 6 ಲಕ್ಷ ಜನರಿಗೆ ಟೆಸ್ಟ್ ಮಾಡಿದಾಗ ಕೇವಲ 17,000 ಪಾಸಿಟಿವ್ ಪ್ರಕರಣಗಳು. ಈ 6 ಲಕ್ಷ ಜನ ಇಲ್ಲಿ, ಅದು ಹರಿದ್ವಾರದಲ್ಲಿ ಕುಂಭಮೇಳ ನಡೀತಾ ಇದ್ದಂಥ ಪ್ರದೇಶ ಮತ್ತು ಅದರ ಆಸುಪಾಸಿನ ಪ್ರದೇಶದಲ್ಲಿ 6 ಲಕ್ಷ ಜನರಲ್ಲಿ ಕೇವಲ 17,000 ಜನಕ್ಕೆ ಪಾಸಿಟಿವ್. ಅದೇ ಉಳಿದ 12 ಜಿಲ್ಲೆಗಳಲ್ಲಿ 4 ಲಕ್ಷ ಜನರಿಗೆ ಟೆಸ್ಟ್ ಮಾಡಿದಾಗ ಕೇವಲ 62,000 ಪಾಸಿಟಿವ್ ಪ್ರಕರಣಗಳು. ಹರಿದ್ವಾರದಲ್ಲಿ ಏಪ್ರಿಲ್ನಲ್ಲಿ ಬಹುತೇಕ 60% ಕೋವಿಡ್ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಆದರೆ ರಾಜ್ಯದ ಉಳಿದ ಭಾಗಗಳಿಂದ ಅಲ್ಲಿ ಪಾಸಿಟಿವ್ ಪ್ರಕರಣಗಳು ಪತ್ತೆ ಮಾಡಲು ಸಾಧ್ಯವಾಯಿತು. ಅಧಿಕೃತ ದತ್ತಾಂಶ ವಿಶ್ಲೇಷಣೆ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಉತ್ತರಾಖಂಡದಲ್ಲಿ ಸರಾಸರಿ ಪಾಸಿಟಿವ್ ದರ 16%. ಆದರೆ ಹರಿದ್ವಾರದಲ್ಲಿ ಜಿಲ್ಲೆಯ ಪಾಸಿಟಿವ್ ದರ ಕೇವಲ 2. ತುಂಬಾ ಮಜಾ ಇದೆ. ಇಡೀ ಉತ್ತರಾಖಂಡದಲ್ಲಿ ಟೋಟಲ್ ಅವರೇಜ್ ಪಾಸಿಟಿವ್ ದರ 14% ಇತ್ತು. ಆದರೆ ಅದು ಹರಿದ್ವಾರ ಜಿಲ್ಲೆ, ಅಂದ್ರೆ ಈ ಕುಂಭಮೇಳ ನಡೆದಿದ್ದಂತ ಒಂದು ಜಿಲ್ಲೆ ಏನಿದೆ ಅಲ್ಲಿ ಕೇವಲ 2% ಮಾತ್ರ, 2.89%. ಇನ್ನು ಕೂಡ 3% ಕೂಡ ಇಲ್ಲ. ಇಡೀ ರಾಜ್ಯಕ್ಕೆ ವ್ಯಾಪಿಸಿದಾಗ ಅದು 14% ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇದು ಯಾಕೆ ಈ ರೀತಿ ಆಯ್ತು, ಏನು ಹಿನ್ನೆಲೆ, ಏನು ಕತೆ? ಅವಾಗಲೇ ತುಂಬಾ ಜನ ಇದ್ರ ಬಗ್ಗೆ ಮಾತಾಡಿಕೊಂಡಿದ್ದರು ಕೂಡ. ಇದು ನಮ್ಮ ಆರೋಗ್ಯ ವ್ಯವಸ್ಥೆ, ನಮ್ಮ ಆರೋಗ್ಯ ಕಾಳಜಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇದು ಕೇವಲ ಕುಂಭಮೇಳ, ಕೇವಲ ಉತ್ತರಾಖಂಡ, ಕೇವಲ ಹರಿದ್ವಾರಕ್ಕೆ ಸಂಬಂಧಪಟ್ಟ ಹಾಗೆಲ್ಲ ಇಡೀ ದೇಶಕ್ಕೆ ಇದೊಂದು ನಾವು ಆರೋಗ್ಯದ ವಿಚಾರದಲ್ಲಿ ಯಾವ ರೀತಿಯ ಕಾಳಜಿ ವಹಿಸ್ತೇವೆ, ಯಾವ ರೀತಿಯಲ್ಲಿ ನಮ್ಮ ವ್ಯವಸ್ಥೆಗಳು ಮೋಸ ಮಾಡುತ್ತೆ ಅನ್ನುವುದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಬೇರೆ ಬೇರೆ ಕಾರಣ ಇದ್ದಾಗ, ಉತ್ಸವಗಳಿದ್ದಾಗ, ಜಾತ್ರೆ ಇದ್ದಾಗ, ಅಥವಾ ಮೆರವಣಿಗೆ ಇದ್ದಾಗ, ಅಥವಾ ಇಲೆಕ್ಷನ್ ಇದ್ದಾಗ, ಇಲೆಕ್ಷನ್ ರ್ಯಾಲಿ ಇದ್ದಾಗೆಲ್ಲ ನಮ್ಮಲ್ಲಿ ಪಾಸಿಟಿವ್ ಪ್ರಕರಣಗಳು ಕಡಿಮೆ. ಅವೆಲ್ಲ ಮುಗಿದ ನಂತರ ಒಮ್ಮೆಲೆ ನಮ್ಮಲ್ಲಿ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಆಗುತ್ತೆ. ಇರಲಿ, ಜನ ಸ್ವಲ್ಪ ಸ್ವಯಂ ಆಗಿ ಜಾಗೃತಿ ಮೂಡಿಸಿಕೊಳ್ಳದಿದ್ದರೆ ಅಥವಾ ಜಾಗೃತರಾಗದಿದ್ದರೆ ಇಂಥದ್ದೆಲ್ಲ ನಡೆಯುತ್ತೆ. ನಾನು ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.